ಸೇರ್ದಿನಂಚಿನ ನಮ್ಮ ಮಾಧ್ಯಮ ಮಿತ್ರರು ವಿಜುವಲ್ ಮೀಡಿಯಾ ಅಂಚನೆ ಪ್ರಿಂಟ್ ಮೀಡಿಯಾ ಡಿಜಿಟಲ್ ಮೀಡಿಯಾ ಮಾತ್ರ ಇಲ್ಲ ಒಂಜೇ ಪಾತ್ರ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಸಿನಿಮಾ ತಂಡದ ಪರವಾದ ಮಾತಾಡಲಿಕ್ಕೆ ಬಾರಿ ಮೂಕೆಟ್ ಎತ್ಕೊಂಡಲ್ಲ ಇದರಿಂದ ಒಂಜಿ ಎಲ್ಲಿ ಗೆಟ್ ಟುಗೆದರ್ ಪನಿರ ಇಷ್ಟ ಒಂಜಿ ಅವತನ ಕೂಟ ಅವತ್ತಂದೆ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿದ ಚಿತ್ರ ತಂಡ ಇರಲಿಲ್ಲ ಸಕಲ ಒಂಜಿ ಕಿರು ಪರಿಚಯ ಮಲ್ಬೆರೆ ನಿಗು ಮಾತ ಒಟ್ಟು ಸೇರಿದ 2 ಜನವರಿ 31ಗೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ತುಳು ಸಿನಿಮಾ ರಿಲೀಸ್ ಆಗೋದು ವರ್ಲ್ಡ್ ವೈಡ್ ಅವತ್ತಂದೆ ದುಬೈ ಅಂಚನೆ ಕುಡ್ಲಾಡು ಪ್ರೀಮಿಯರ್ ಆದನು ಸೊಂಚ ಅದು ಬಾರಿ ಪಾಸಿಟಿವ್ ರಿಸಲ್ಟ್ ಬೈದನು ಸೊಂಚ ಅದು ನೇನು ನಿಖಲ್ನ ಎದುರು ಪಟ್ಟರೆ ಹುಲ್ಲ ಅವತ್ತಂದೆ ನಮ್ಮ ಈ ತಂಡ ನಮ್ಮ ತುಳು ಚಿತ್ರರಂಗಡೆ ಒಂಜಿ ಎಡ್ಡೆ ಸಾಲಿಗೆ ಪೋವೊಂದುಂಡು ಒಂಜಿ ಬೆಳವಣಿಗೆ ಆವೊಂದುಂಡು ಪನ್ಪುನ ಒಂಜಿ ಉದ್ದೇಶ ಇದು ಈ ಸಿನಿಮಾನ ನಮ್ಮೊಟ್ಟಿಗೆ ನಮ್ಮ ಪ್ರೊಡ್ಯೂಸರ್ ನಗಳೊಟ್ಟಿಗೆ ಕೈ ಜೋಡಿಸಿದರೆ ಫಾರ್ ದ ವೆರಿ ಫಸ್ಟ್ ಟೈಮ್ ತುಳು ಚಿತ್ರರಂಗಕ್ಕೆ ತುಳು ಚಿತ್ರಗೆ ಏರ್ಲೈನ್ ಮುಟ್ಟ ಒಂಜಿ ಫಿಲ್ಮ್ಗೆ ಒಂದು ಯಾನ್ ಪ್ರೆಸೆಂಟ್ ಮಲ್ಪುವೆ ಪನ್ಪುನ ಒಂಜಿ ವಿಷಯ ಊಲ ಇಜ್ಜಾಣ ಆತ ನಮ್ಮ ಡೆವಲಪ್ ಆದ ಇಜ್ಜಾಣ ಬಹುಶಃ ನಮ್ಮ ಬೇತೆ ಬೇತೆ ಪಿಕ್ಚರ್ ತೂಣುಂದಾಣ ಏರಾಂಡ್ಲ ಒಂಜಿ ಈ ಒಂಜಿ ನಮಕ್ ಏನ ಬಂದಿರೋ ಒಂಜಿ ಬ್ರ್ಯಾಂಡ್ ಅಂತ ಬಂದೋಳಿ ಒಂಜಿ ಕಾರ್ಪೊರೇಟ್ ಸೆಕ್ಟರ್ ಅಂತ ಬಂದೋಳಿ ಅಥವಾ ಒಂಜಿ ಪವರ್ಫುಲ್ ವ್ಯಕ್ತಿ ಅಂತ ಬಂದೋಳಿ ಸೊ ಅಂಚಾದ ನಮ್ಮೇಟ್ ಇದೆ ಕೆಲವು ಪಿಕ್ಚರ್ಸ್ ಪೂರ ಹೀರೋ ನಾಕಲ್ ಪೂರ ಪ್ರೆಸೆಂಟ್ ಮಲ್ಪೆ ನಮ್ಮ ಬಾಲಿವುಡ್ ಹಿಡಿದುಂಡ ಕನ್ನಡ ಹಿಡಿದುಂಡ ಆ ಸಿನಿಮಾ ತೂದು ಈ ಸಿನಿಮಾ ಯಾನ್ ಹಾಕೋಣೆ ಮಲ್ಪ ಜನಗಳಿಗೆ ಅಂತ ಬಂದ ಅಂಚ ಸೊ ಅದೇ ರೀತಿ ತುಳು ಚಿತ್ರದ ಅಂಚ ಆತಿ ಜನಿ ಮುಟ್ಟ ಬಟ್ ಎಂಕ್ಲೆಗ್ ರೋಹನ್ ಸರ್ ದಿಕ್ಕಿಯರ್ ಎಂಗ್ಲು ರೋಹನ್ ಸರ್ ಎಂಗ್ಲು ಫಿಲ್ಮ್ ದ ಬಗ್ಗೆ ಪಂಡ and he liked the story and our trailer tuyere and avare kushi kondu so anchade ee cinema present malpere edur baider for the very first time du engla middle class family ge suruta victory in the banera ishta malpe are englodiಗೆ ಬರ್ತೇರಾ englu oji step into poya ಅಂತ ದೈ ಬದಾಗ ಒಂದು ಸ್ಪಾನ್ಸರ್ ಕೊಡ್ಬೇರ ಮಸ್ತ್ ಮಸ್ತ್ ಸೊಸೈಟಿಗೆ ಹೆಲ್ಪ್ ಮಲ್ಪೇರು ಕಲ್ಚರಲಿ ಹೆಲ್ಪ್ ಮಲ್ಪೇರು ಮಾತಾಡಿಲ್ಲ ಬಟ್ ಅವು ಒಂಜಿ ಪಾರ್ಟ್ ಅದನ್ನ ಬೇರೆ ಒಂದು CSR ಆಕ್ಟಿವಿಟಿ ಬಟ್ ಚಿತ್ರತಂಡದೊಟ್ಟಿಗೆ ಇತ್ತಡದಾಣ ಅರ್ನಲ ಪುದರ್ ಅಟ್ಯಾಚ್ ಆಗ ಎಲ್ಲ ಸಿನಿಮಾ ಎಡ್ಡೆಂಜ ಪನ್ನೆಂಡ ಸರ್ಗಳ ಮನ್ಪೇರು ಹೆಚ್ಚಿನದಾದ ಬಟ್ ಆ ಒಂಜಿ ಧೈರ್ಯ ರೆಗ್ಯುಲರ್ ಕೊರಿಯಾ ಸಿನಿಮಾದ ಬಗ್ಗೆ ಎಂಗ್ಲೇ ಧೈರ್ಯ ಕೊರಿಯಾ ನಿಮಗೆ ಒಂದು ಬೋಲೆ ಏನು ಇಲ್ಲ ಅಂತ ಸಂಚಾರ ನಮ್ಮ ಒಂಜಿ ಒನ್ ಆಫ್ ದ ಬಿಗ್ಗೆಸ್ಟ್ ಕೊಲಾಬರೇಷನ್ ಇನ್ ತುಳು ಇಂಡಸ್ಟ್ರಿ ದಾದಾಂಡ ದಟ್ ಇಸ್ ರೋಹನ್ ಕಾರ್ಪೊರೇಷನ್ ದ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂಡ್ ನಮ್ಮ ರೋಹನ್ ಸರ್ ನಮ್ಮೊಟ್ಟಿಗೆ ಉಲ್ಲೇಖ ಸ್ವಾರಿ ಮೋಕೆಡ್ ಎತ್ಕೊಂಡಿರಲ್ಲ ನಮ್ಮ ಒಂದು ಪ್ರೆಸ್ ಮೀಟಿಂಗ್ ಎಸ್ ಅಂಡ್ ಆಯ್ತ ಒಟ್ಟಿಗೂ ನಮ್ಮ ಚಿತ್ರತಂಡದಲ್ಲ ಇಂಟ್ರೊಡಕ್ಷನ್ ಕೊರೋದಿಲ್ಲ ನಮ್ಮ ರಾಹುಲ್ ಅಮೀನ್ ರಾಜ್ ಸೌಂಡ್ ದ director and ಅಂಚನೆ actor so ಈ ಸಿನಿಮಾ ರಾಹುಲ್ ಡೈರೆಕ್ಟ್ ಮಾಡಿದ್ರೆ ರಾಹುಲ್ ಅಮೀನ್ ನಮ್ಮ ಪತ್ರಿಕಾಗೋಷ್ಠಿಗೆ ಉಲ್ಲೇರು ಆಯ್ತಾ ಒಟ್ಟು ಎಂಕಲ ರಾಜ್ ಸೌಂಡ್ಸ್ ಅಂಡ್ ಲೈಟ್ಸ್ ಸಿನಿಮಾದ ಪ್ರೊಡ್ಯೂಸರ್ ಆನಂದ್ ಕುಂಪಾಲ ಈ ಫಿಲ್ಮ್ ದ ಪ್ರೊಡ್ಯೂಸರ್ ಆನಂದ್ ಕುಂಪಾಲ ಉಲ್ಲೇರು ಅರೆಲ್ಲ ಬಾರಿ ಮುಖ್ಯ ಎತ್ಕೊಂಡಲ್ಲ ಸೊ ಆಯ್ತಾ ಒಟ್ಟು ಎಂಕಲ ಕೋ ಪ್ರೊಡ್ಯೂಸರ್ಸ್ ಆಯ್ನ ಅಂಚಿನ ಗಣೇಶ್ ಕೊಲ್ಯ ಗಣೇಶ್ ಅಂಡೆ ಉಲ್ಲೇರು ಅರೆಲ್ಲ ಮುಖ್ಯ ಎತ್ಕೊಂಡಲ್ಲ ಆಯ್ತಾ ಒಟ್ಟು ನನೊಂಜಿ ಎಂಕಲ ಕೋ ಪ್ರೊಡ್ಯೂಸರ್ ಆಯ್ನ ಅಂಚಿನ ಕಿರಣ್ ಅಂದೆ ಆಲ್ ದ ವೇ ಫ್ರಮ್ ದುಬೈ ಸೊ ಕಿರಣ್ ಶೆಟ್ಟರ್ ಎಂಕಲೊಟ್ಟಿಗೆ ಉಲ್ಲೇರು ಲಾಸ್ಟ್ ದ ಪ್ರೊಡ್ಯೂಸರ್ ಆದಲ್ಲಿ ಸೊ ಒಂದ್ಸಲ ದು ರಡ್ಡೆ ಸಿನಿಮಾ ಗೋ ಪ್ರೊಡ್ಯೂಸ್ ಮಾಡ್ತೀನ ಅವತ್ತದ ನನಗೆ ಶಕ್ತಿ ನನಗೆ ಬೈಜೇರ್ ಉಡುಪಿದಾರೆ HPR ಫಿಲ್ಮ್ಸ್ ಮಾಲಕರ ನಂಚಿನ ಹರಿ ಪ್ರಸಾದ್ ರಾಯ್ ಸೊ ಆರ್ ಅಸೋಸಿಯೇಷನ್ ಪ್ರೊಡ್ಯೂಸರ್ ಆದ ನಮ್ಮೊಟ್ಟು ಗುಲ್ಲೇರು ಪುಳಿಮುಂಚಿ ಫಿಲ್ಮ್ ನೀವು ತೂದಿಟ್ಟು ನಾನು ಆಯ್ತ ಪ್ರೊಡ್ಯೂಸರ್ ಆದಲ್ಲೇ ಸೊ ಅಂಚಲ ನಮಗೆ ಅಸೋಸಿಯೇಟ್ ಪ್ರೊಡ್ಯೂಸರ್ ಆದಲ್ಲೇ ಅಂಡ್ ಅಂಚನೆ ಎಂಗಳೊಟ್ಟಿಗೆ ಎಂಗಳ ಅಕ್ಕ ಉಲ್ಲೇರು ಸೊ ಎಂಗಳ ಅಕ್ಕಲ ಅಶ್ವಿನಿ ರಕ್ಷಿತ್ ಎಂಗಳ ಕೋ ಪ್ರೊಡ್ಯೂಸರ್ ಆದಲ್ಲೇರು ಸೊ ಅರೆಲ್ಲ ಬಾರಿ ಮೋಕೆಡ್ ಎತ್ಕೊಳ್ಳೋದಿಲ್ಲ ಅಂಡ್ ಆಯ್ತು ಒಟ್ಟಿಗೂ ಶಿಟೇಂದ್ರ ಕೋಟೆಕಾರ್ ಎಂಗಳ ನನಂಜಿ ಪ್ರೊಡ್ಯೂಸರ್ ಕೋ ಪ್ರೊಡ್ಯೂಸರ್ ಆರ್ಲ ವೈದ್ಯರು ಅಂಡ್ ಅಂಚನೆ ಆಯ್ತು ಒಟ್ಟಿಗೂ ಎಂಗಳ ನನಂಜಿ ಕೋ ಪ್ರೊಡ್ಯೂಸರ್ ಅಂಚನೆ ಭರತ್ ಗಟ್ಟಿ ಸರ್ ಉಲ್ಲೇರಲ್ವಾ ಸೊ ಅರೆಲ್ಲ ಬಾರಿ ಮೋಕೆಡ್ ಎತ್ಕೊಳ್ಳೋದಿಲ್ಲ and ಆಯ್ತು ಒಟ್ಟಿಗೂ ನಾನು ಕಮಿಂಗ್ ಬ್ಯಾಕ್ ಟು ದ ಆಕ್ಟರ್ಸ್ ಅಂಡ್ ಟೆಕ್ನಿಷಿಯನ್ಸ್ ಎಂಗಳೊಟ್ಟಿಗೆ ಅಂಡ್ ನಮ್ಮ ಸಮತ ಅಮೀನ್ ಉಲ್ಲೇರ್ ನಮ್ಮ ಹೀರೋಯಿನ್ ಆದ ನಮ್ಮ ತುಳುನಾಡದ ಕ್ರಶ್ ಅರೆಲ್ಲ ಬಾರಿ ಮೋಕೆಡ್ ಎತ್ಕೊಳ್ಳೋದಿಲ್ಲ ಅಂಡ್ ಎಂಗ್ಲ ದ ಎವರ್ ಗ್ರೀನ್ ಫೇವರೇಟ್ ಆಫ್ ತುಳು ಇಂಡಸ್ಟ್ರಿ ಚೈತ್ರಾ ಶೆಟ್ಟಿ ಅಲಿಯಾಸ್ ಚಿಂಪು ಎಂಗಳೊಟ್ಟಿಗೆ ಉಲ್ಲೇರ್ ಅರೆಲ್ಲ ಬಾರಿ ಮೋಕೆಡ್ ಎತ್ಕೊಳ್ಳೋದಿಲ್ಲ ಎಲ್ಲ ಲೆಕ್ಕ ಬರೋಣ ಆಗ್ಬಿಡಿತು ಒರಿ ಸೊ ಅಂಚಾದ ಎಂಗಳೊಟ್ಟಿಗೆ ನನಂಜಿ ಆಕ್ಟರ್ ಈ ಸತಿ ಹೋಸ್ಟ್ ಲಾರ್ ಅಂಡ್ ನಮ್ಮ ಆಕ್ಟರ್ ಇಲ್ಲ ಸಾಹಿಲ್ ರಾಯ್ ನಮ್ಮ ಒಟ್ಟುಗುಲ್ಲೇರು ಆಯ್ತಾ ಒಟ್ಟಿಗೂ ನಮ್ಮ ಆಕ್ಟರ್ ನಂಗ್ಲ ಬೈಕೆಡ್ ಎಂಗ್ಲಂಜಿ ಚೋಟಾ ಪ್ಯಾಕೆಟ್ ಪಡ ನಮಕ ರಿಷಬ್ ರಾವ್ ಎಂಗ್ಲೊಟ್ಟಿಗುಲ್ಲೇರು ಅಂಡ್ ನಮ್ಮ
co-producer ನಂಚಿನ ಬ್ಯಾಕ್ ದ ಸೀಟೆಡ್ ಕುಲ್ದೇರು ಬಟ್ ನಮ್ಮ ಪ್ರೊಡಕ್ಷನ್ ಕಂಪನಿದ ಒಂಜಿ ಶಕ್ತಿ ಒಂಜಿ ಬೆನ್ನೆಲೆ ಮುನ್ಪನಿ ಇಷ್ಟ ಮಲ್ಪೆ ಓಲ್ಲ ತೋಜೆರ್ ಇಲ್ಲಿಗೆ ಕಾಲಿ ಬೇರೆ ಮಾತ್ರ ತೋಜೆರ್ ಬಟ್ ಅಕಲ್ ಒಂಜಿ ಬಿಲ್ಲರ್ಸ್ ನಮ್ಮ ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿ ನನ್ನ ಪನಿ ಇಷ್ಟ ಮಲ್ಪೆ ಒಂಜಿ ಪವನ್ ಕುಮಾರ್ ಉಲ್ಲೇರು ನಮ್ಮ ಒಟ್ಟಿಗೂ ಅಂಡ್ ಐತೊಟ್ಟಿಗೆ ನಿತಿನ್ ರಾಜ್ ಶೆಟ್ಟಿ ಇಲ್ಲ co-producer ಅದು ಉಲ್ಲೇರು ಅಂಡ್ ಪ್ರೆಸೆಂಟರ್ ಕಾನ್ಸೆಪ್ಟ್ ಒಂಚೂರು ಜಾಸ್ತಿ ಪಾತ್ರ ಮಸ್ತ್ ಜನ ಒಂದು ಪ್ರೆಸೆಂಟರ್ ಕಾನ್ಸೆಪ್ಟ್ ನಮ್ಮ UA ಇಲ್ಲ ಮಲ್ದಿತ್ತ ಈ ಸಿನಿಮಾ ಏರು ದುಂಬು ಬತ್ತದು ತೂದು ಅವೇ ನಕಲು ಅಲ್ಪ ರಿಲೀಸ್ ಮಲ್ಪೇರದು ಬಂತು ಸೊ UA ಎಂಕ್ಲೆಗ್ ಒಂದು 5 ಜನ ಪ್ರೆಸೆಂಟರ್ ಇದ್ದೇವೆ ಸೊ 5 ಗಾತ್ರ ನಮ್ಮ ಪೂರ UA 14 ಶೋಸ್ ಅಂಡ್ ಸೊ ಅಂಚ ಅದು ಒನ್ ಆಫ್ ದ ಪ್ರೆಸೆಂಟರ್ ಮೋನಿಶಾ ಶರತ್ ಶೆಟ್ಟಿ ಐತ ಒಟ್ಟಿಗೂ ನಮ್ಮ ನರಂಜಿ ಪ್ರೆಸೆಂಟರ್ ಆಯ್ನ ಹರೀಶ್ ಬಗ್ಗೇರ ಅನುತ್ತದ ಪ್ರೊಡ್ಯೂಸರ್ ಅಂಚನೆ ಹರೀಶ್ ಶೇರಿಗ ಇಂಗ್ಲಿಷ್ ಸಿನಿಮಾದ ಪ್ರೊಡ್ಯೂಸರ್ ಪ್ರೆಸೆಂಟರ್ ಆಗಿದ್ದೇವೆ ಆಯ್ತಾ ಒಟ್ಟಿಗೂ ಗಿರೀಶ್ ನಾರಾಯಣ್ ಆರ್ ಒನ್ ಆಫ್ ದ ಆಕ್ಟರ್ ಇಲ್ಲ ಸೊ ಆರ್ ನಮ್ಮ ಪ್ರೆಸೆಂಟರ್ ಆಗಿದ್ದೇವೆ ಆಯ್ತು ಒಂದು ಪ್ರೆಸೆಂಟರ್ ಆಲ್ರೆಡಿ ಬೈದೇರು ನಮಗೆ ದೀಪಕ್ ಕುಮಾರ್ ಅಂತ ಬಂದು ಸೊ ಆರ್ ನಮ್ಮ UA ಪ್ರೆಸೆಂಟರ್ ಆದಲ್ಲೇರು ಥ್ಯಾಂಕ್ ಯು ಸೋ ಮಚ್ ಅಂಡ್ ಅಂಚನೆ ಈ ಸಿನಿಮಾದ ಡಿಸ್ಟ್ರಿಬ್ಯೂಟರ್ ಆದ ಮಾದ ಸಿನಿಮಾಗಳು ಆರೋಗ್ಯ ಗಣಪತಿ ದೇವಿ ಇರ್ತಿಲ್ಲ ತುಳು ಇಂಡಸ್ಟ್ರಿಗೆ ಸುರು ಕರ್ನಾಟಕ ಬರೋದು ನಮ್ಮ ಹೆಂಚಿನ ಸೊ ಸಚಿನ್ ಉಲ್ಲೇರು ಸಚಿನ್ AS ನಮ್ಮ ಡಿಸ್ಟ್ರಿಬ್ಯೂಟರ್ ಆದ ಅಂಡ್ ಐತ ಒಟ್ಟಿಗೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆದ ನಮ್ಮ ನಿತಿನ್ ಶೇರಿಗ್ ಆದಲ್ಲೇರಲ್ಪ ಅಂಡ್ ಐತ ಒಟ್ಟಿಗೆ ಜಿತೇಶ್ ಕುಮಾರ್ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆದಲ್ಲೇರು ಅಂಡ್ ಬೊಕ್ಕ ನಮ್ಮ ಮೇನ್ ಆದ ಬಾರಿ ಪೊರ್ಲುದ ಎಂಕ್ಲ ಕಾಸ್ಟ್ಯೂಮ್ ಡಿಸೈನರ್ ಅಲಂಕಾರ ಮಲ್ದೇರು ವೇದಿಕೆ ವರ್ಷ ಆಚಾರ್ಯ ಮಸ್ತ್ ಸಿನಿಮಾಸ್ ಕಾಸ್ಟ್ಯೂಮ್ ಡಿಸೈನ್ ಮಲ್ದೇರು ಟೋಬಿ ಆದುಪ್ಪಾಡು ನನ್ನ ಬರ್ಬಿನ ಮಾರ್ನಮಿ ಆದುಪ್ಪಾಡು ಸೊ ನಮ್ಮ ಸಿನಿಮಾಗ್ಲ ಬಾರಿ ಪೊರ್ಲುದ ಕಾಸ್ಟ್ಯೂಮ್ ಡಿಸೈನ್ ಮಲ್ದೇರು ನೈತ ಒಟ್ಟು ಎಂಗ್ಲ ಎವರ್ ಗ್ರೀನ್ ಫೇವರೇಟ್ ಒಂಜಿ ಬಾರಿ ಸ್ಕಿಲ್ಡ್ ಡಾನ್ಸರ್ ಕೊರಿಯೋಗ್ರಾಫರ್ ಅಂತ ಪನೊಲಿ ನಮ್ಮ ತುಳುತ ಅಂಚನೆ ಕನ್ನಡ ಸಿನಿಮಾದ ನಮ್ಮ ವಿನಾಯಕ್ ಆಚಾರ್ಯ ಉಲ್ಲೇರು ಸರೆಲ್ಲ ಬಾರಿ ಮೋಕೆಡ್ ಎತ್ಕೊರೋದಿಲ್ಲ ಆಯ್ತ ಒಟ್ಟಿಗೂ ನಮ್ಮ ಎಡಿಟರ್ ಆಯ್ನ ಅಂಚಿನ ವಿಶಾಲ್ ದೇವಾಡಿಗ ಉಲ್ಲೇರು ಮುಲ್ಪ ಅರೆಲ್ಲ ಮೋಕೆಡ್ ಎತ್ಕೊರೋದಿಲ್ಲ ಎಂಗ್ಲ ಕಲರಿಸ್ಟ್ ಆಯ್ನ ಅಂಚಿನ ಪ್ರಜ್ವಲ್ ಸುವರ್ಣ ಉಲ್ಲೇರು ಅರೆಲ್ಲ ಬಾರಿ ಮೋಕೆಡ್ ಎತ್ಕೊರೋದಿಲ್ಲ ಅವತ್ತನ ಎಂಗ್ಲ ತಂಡದ ಸಂದೀಪ್ ಉಲ್ಲೇರು ಅವತ್ತನ ಮಸ್ತ್ ಜನ ಉಲ್ಲೇರು ಎಂಗ್ಲ ಟೀಮ್ ಎಂಗ್ಲ ಶಕ್ತಿಗೆ ಅಕ್ಲೆಲ್ಲ ಈ ಪತ್ರಿಕಾ ಗೋಷ್ಠಿ ಬಾರಿ ಮೋಕೆಡ್ ಎತ್ಕೊರೋದಿಲ್ಲ ಅವತ್ತಂದ ಯಾನ್ ವಿನೀತ್ ಕುಮಾರ್ ಈ ಚಿತ್ರದ ನಾಯಕ ನಟ ಮಾತಿರಲ್ಲ ಪ್ಯೂರ ಮೋಕೆಡ್ ಎತ್ಕೊಳೋದಿಲ್ಲ ಇದ ಸುರುಕಾದ ರೋಹನ್ ಸರ್ ಪಾತ್ರ ದುಂಬು ಯಾನ ರಾಹುಲ್ ಅಮೆಂಡ ಇದು ಒಂದು ಪ್ರಸ್ತಾವನದ ಇದು ವಿಷಯದ ಬಗ್ಗೆ ಪಾತ್ರ ರಾಹುಲ್ ಅಮೆಂಡ್ ಪನ್ನೋದಿಲ್ಲ ನಮ್ಮ ಡೈರೆಕ್ಟರ್ ಯಾನ ಅವರು ಹೇಳಿದ ಅವರು 2 ಜನ ಹೋಸ್ಟ್ ನಾಕುರೆ ಅವರ ಮೈಕ್ ಮತ್ತೆ ಪಾತ್ರ ಬಿಡ್ತೀವಿ ಬಾರಿ ಅಂಡ್ ಆಲ್ರೆಡಿ ಬೆನಿಫಿಟ್ ಮಾತ ವಿಷಯ ಎಲ್ಲ ಇದೆ ಜನವರಿ 4 ಫಿಕ್ಸ್ ಮಾಡ್ಬಿಟ್ಟು ಮಾಡ್ತಾರೆ ಸೊ ಒರಿಜಿಗೆ ಎಕ್ಸ್ಟ್ರಾ ನನಗೆ ಗೊತ್ತು ನಿಮಗೆ ಸಿನಿಮಾ 31 ತಾರೀಕಿಗೆ ರಿಲೀಸ್ ಆಗಿರೋದು ಅಂಚನೆ 7 ತಾರೀಕು ಫೆಬ್ರವರಿ 7 ತಾರೀಕಿಗೆ UA ರೆಗ್ಯುಲರ್ ಶೋಸ್ ಆಗಿತ್ತು ಆಯ್ತು ಒಟ್ಟಿಗೆ 2ನೇ ತಾರೀಕು ಫೆಬ್ರವರಿ 2ನೇ ತಾರೀಕಿಗೆ USA ಒಬ್ಬ ಕೆನಡಾ ರಿಲೀಸ್ ಆಗಿತ್ತು ಈ ವಿಷಯ ನಿಖಿಲೆ ಗೊತ್ತು ದಾದಪಂಡ ನಮ್ಮ ಕುಡ್ಲದ ಮೂಲೆಗೂ ಓಣಿ ವರ್ಗಗಳು ದೂರ ಬಸರಿ ಸಾವನಂಚಿನ ತೆಗಿಪಾವನಂಚಿನ ಬೇರೆ ಮಂಪರಾತ್ರಿ ನಾವು ನಿಕ್ಲಿಕ್ಕೆ ಮಾತ್ರ ಆಯ್ಕೆ ಕೂಡ ಸುರೂತ ನಮ್ಮ ಈ ವಿಷಯದಾದ 31 ರಿಲೀಸ್ ಆಗೋದು ಮತ್ತೆ ನಾವು ಪ್ರೆಸ್ ಕ್ಲಬ್ ಅಂತ ಅಂದೂರ್ಜಿ ಗೆಟ್ ಟುಗೆದರ್ ಸೊ ದಟ್ ನಮ್ಮ UA ವಿಷಯ ಗೊತ್ತಾವಡು ರಿಲೀಸ್ ಏರ್ಕೊಂಡು ಆಯ್ತು ಕೆನಡಾದ ನಮ್ಮ ಪ್ರೀಮಿಯರ್ಸ್ ಏರ್ಕೊಂಡು ಅವಳ ಗೊತ್ತಾವಡು ಬಂದು ಅಂಚನೆ ರಿಲೀಸ್ ಇದೆ ಮಾತನಾಡಿಗಳು ಮಲ್ಲ ಮಟ್ಟ ನಂಗೆ ಹೆಲ್ಪ್ ಮಾಡ್ಕೊಡು ಈ ವಿಷಯ ಮಾತನ್ನ ಕೆಬಿಗೆ ಎತ್ತಾವಡು ಮಾತನ್ನ ಕಣ್ಣಿಗೆ ಎತ್ತಾವಡು ಅಂತ ಒಂದು ಮನವಿಯ ಮಾತುಗಳ ಮುಖಾಂತರ ನಿಖಿಲ ಮಾತೊಂದಿಲ್ಲ ಅಂಡ್ ಮೂವಿ ಮಾಡು ನಮ್ಮ ಇದೀಗ ಪ್ರೆಸೆಂಟರ್ ಕೇಂದ್ರ ಬಿಂದು ಆಯ್ನ ನಮ್ಮ ರೋಹನ್ ಸರ್ 2 ಪಾತ್ರ ಮಾಡ್ತಾರೆ ಆನಂದ್ ಸರ್ ಇದೆಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬಂದ ಸಿನಿಮಾ ಕೂಡ ಸ್ಟಾರ್ಟ್ ಆಗೋದು ಶೂಟಿಂಗ್ ಅಂತ ಸ್ಟಾರ್ಟ್ ಆಗೋದು ಈ ಪ್ರಾಜೆಕ್ಟ್ ಸ್ಟಾರ್ಟ್ ಆಗೋದು ಅಂದ್ರೆ ಐಕ್ಲ ಕಾರಣ ನಮ್ಮ ಆನಂದ್ ಸರ್ 2 ಪಾತ್ರ ಸರ್ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಆಲ್ಮೋಸ್ಟ್ ಮಾತ್ರ ವಿಷಯ ನಿಮಗೆ ತಿಳಿದ ಬಂದಿರ ರಾಹುಲ್ ಹತ್ರ ಹೇಳಿದ್ದೆ ನಮ್ಮ ಸೈಡ್ ಒಂಜೆ ನಮ್ಮ ಮಾತ ತುಳುವೇರನ ಮುಖದ ಭೇಟಿಯಾದ ಮುಟ್ಟಾರ ಆವೊಂದಿಸಿ ಐತ ಮುಖೇನ ನಿಕ್ಲೇನ ಈ ಸಂದರ್ಭಗಳು ಭಿನ್ನವಂತಂದಲ್ಲ ಬಂದ ಪ್ರತಿ ಒರಿಯಗಳ ಈ ಒಂಜಿ ರಾಜಸಂಸ್ಥೆ ಹೆಚ್ಚ ಜನಪದಗಳೇ ಮುಟ್ಟವರ ನಿಖಲು ಪ್ರಯತ್ನ ಬೇಡ ನಮ್ಮ ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಈ ಒಂಜಿ ಫಿಲ್ಮ್ ನಿಖಲು ಮಾತೇರ್ಲ ಮುಟ್ಟವನ್ನ ಸಂದೇಶ ನಿಖಲು ಕೊಡ ಒಟ್ಟಿಗೆ
ಈ ಸಂದರ್ಭಡೆಯನ್ನು ಮಾತ ನಮ್ಮ ತುಳುವೆರ ಕೇನೈತೆ ರಾಯ್ ಸಾಂಗ್ಸ್ನು ಭಾರಿ ಮಲ್ಲ ಮಟ್ಟಕ್ಕೆ ಎಂದರೆ ಆಲ್ರೆಡಿ ಈ ಫಿಲ್ಮ್ದ ಪ್ರೀಮಿಯರ್ ಶೋ ದುಬೈ ಹೋಗ ನಮ್ಮ ಕುಡ್ಲಡ್ಲ ಮಸ್ತ್ ಜನ ತೂದು ಮಸ್ತ್ ಪುಗಾಡ್ತಾರೆ ಭಾರಿ ಎಡ್ಡೆ ಫಿಲ್ಮ್ ಅದಾರದು ಸೊ ನೆತ್ತ ಮುಖಾಂತರ ಒಂಜಿ ಗೊತ್ತಾಗ ಸ್ಪಷ್ಟದ ಎಡ್ಡೆ ಫಿಲ್ಮು ನಮ್ಮ ತುಳು ಇಂಡಸ್ಟ್ರಿ ಕುಡೋರ ಬೈದು ಅವೇ 31ಕ್ಕೆ ರಿಲೀಸ್ ಆಗೋದನ್ನು ಮಾತಾಡೋ ಗೊತ್ತಿನ ವಿಷಯ ತೆದೀದು నేను ತೂಪಿನ ವ್ಯವಸ್ಥೆಯನ್ನು ನಿಖಿಲ ಜನಗಳೆಲ್ಲ ಮಲ್ಪಣ ಬೇರೆ ಮಲ್ಪಲೆ ಪಣಂದು ಈ ಒಂದು ಅವಕಾಶಕ್ಕೆ ಹೊಂದಿಸವೆ ಕಿರಣ್ ಶೆಟ್ಟರ್ ಎರಡು ಮಾತಾಡೋದು Raj Samdan Lights success the book middle class family the Dubai and previous show college ಆಗ್ತದೆ ಮಸ್ತ್ ಜನಕರು ಅವೇನು ಆದೇ ಪೊರ್ಲು ತೆತ್ತೊಂದೇರು ಮಸ್ತ್ ಜನ ತೆತ್ತೊಂದೇ ಇರ್ತಾರೆ ದುಬೈಲ ಇವ್ರು 14 ಶೋ ಮಾಡಿದ್ರು 15 ಶೋ ಡಿಮಾಂಡ್ ಬರ್ಬೋದು ಫೈಟ್ ಹತ್ರ ಜನಗಳಿಗೆ ಅವು ಇಷ್ಟ ಆತನು ಕೂಡ ಬರ್ತೀವಿ ಈ ಕಂಟ್ರಿ ಇವ್ರು ಹೋಯ್ತು ಇವೇಟ್ ಮಾಡ್ತಾರ ಕೂಡ ಒಂದು ಶೋ ಆಪರೇಷನ್ ಅಂಚೆ ನನ್ನೆಲ್ಲ ಎಂಕಲೆ ಶೋಸ್ ಬರ್ತಾನದು ನಿಗುಲ್ ಎನ್ನದ ಅವ್ರು ಆಯ್ಪಟ್ಟ ಜನಗಳಿಗೆ ಇಷ್ಟ ಆಗ್ತದೆ ಸೊ ನಿಗುಲ್ಲ ಅವೇನು ಆದೇ ಪ್ರಚಾರ ಮಾಡ್ತದ್ದು ಜನಗಳಿಗೆ ಮೊಟ್ಟ ಒಂದೊಂಜಿ ಸಪೋರ್ಟ್ ಕೊಡೋದಂತ ನಾನು ಕೇಳೊಂದಿಲ್ಲ ಎಂಕಲು ಈ ಮೂವಿ ಹಿಡಿದು ಈಗ ಯಾವ ಬೇಜಾರ ಆಗ್ಬೋದು ಪೂರಗಳೆಲ್ಲ ಅದೇ ಖುಷಿ ಆಗ್ತದೆ ನಿಗುಲಿಗೆ ಪ್ರಚಾರಗಳ ನಿಗಲಿಲ್ಲ ಎಡೆ ಹಾಕೊಂಡಂದು ನಾನು ಏನಿದೆ ಸೊ ಏತ ಹಾಕೊಂಡ ನಿಗಲಿಗ ಮೀಡಿಯಾ ಥ್ರೂ ಪ್ರಚಾರ ಅಂತ ಹೆಲ್ಪ್ ಆಗ್ತದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸೊ ಈಗ ನಮಸ್ಕಾರ ಮಾತ್ರಿಲ್ಲ ವೆರಿ ಗುಡ್ ಈವ್ನಿಂಗ್ ತುಳು ಚಿತ್ರರಂಗಗಳು ಆಸ್ ಎ ಹೀರೋಯಿನ್ ನನ್ನ ಮೂಜನೇ ಸಿನಿಮಾ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆ್ಯಂಡ್ ಮಿಡಲ್ ಕ್ಲಾಸ್ ಫ್ಯಾಮಿಲಿದ ಬಗ್ಗೆ ಪಂದ್ರೆ ಮಾತೆಲ್ಲ ತೂದುಪ್ಪಾರೆ ಟ್ರೈಲರ್ ಅಭಿನೇತ ಮಾತೆಲ್ಲ ಪನ್ಪೇರು ಬಟ್ ನಾನು ಏನ ಪಾತ್ರದ ಬಗ್ಗೆ ಚೂರು ಪಂದ್ರೆ ಇಷ್ಟಪಟ್ಟವ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ವಿನಿತ್ ರಿಷಿ ಪಂಪನ ಕುದರ್ದ ಕ್ಯಾರೆಕ್ಟರ್ ಪಾಯಿಂಟ್ ಆಫ್ ವ್ಯೂ ಫಿಲ್ಮ್ ಹೋಗುದು ಆ ಫಿಲ್ಮ್ ಏನ ಪುದರ್ ಖುಷಿ ಪಂಡ್ ಸೊ ಖುಷಿ ನೊಂಜಿ ಎಲ್ಲಿಯ ಪಾತ್ರಗಳು ರಿಷಿನ ಲೈಫ್ ಸೊ ಆದಿ ಅನ್ ಪನ್ಪನ್ ಆ್ಯಂಡ್ ಡೆಫಿನೆಟ್ಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇಟ್ಲ ಮನಸ್ ಗೆಲ್ಲುದು ಆ್ಯಂಡ್ ದಾಖಲ ರಿವ್ಯೂಸ್ ಬೈದಿದ್ದು ಸೊ ಈಕ್ವಲ್ ಪ್ರೌಡ್ ಆಗಿ ಭೂಮಿ ಆ ಜನ ಉಂಟಾರೆ ಸೊ ಈಕ್ವಲ್ ಡೆಫಿನೆಟ್ಲಿ ಪನ್ಪಕ್ಕೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮನಸ್ ಗೆಲ್ಲುದು 31st January ಆ್ಯಂಡ್ ಒಂಜಿ ಫಿಲ್ಮ್ ಎಂಗಡಾಂಡ ಆಡಿಯನ್ಸ್ ಒಂಜಿ ಉಪ್ಪೇರ್ ಆಯ್ತು ಒಂಜಿ ಪಿಲ್ಲರ್ ಕುರಂಜಿ ಪಿಲ್ಲರ್ ಉಪ್ಪೇರ್ ನಮ್ಮ ಪ್ರೆಸ್ ಬಗ್ಗೆ ನಮ್ಮ ಮೀಡಿಯಾ ದಾಪಂಡ ಜನಕ್ಲಿಗೆ ಈಚ್ ಔಟ್ ಪಂಡ ಐದು ಮಲ್ಲ ಪಿಲ್ಲರ್ ನಿಕ್ಕುಲು ಉಂಡಾರು ಸೊ ನಿಕ್ಕುಲ್ಲ ತುಲೆ 31st ಆ್ಯಂಡ್ ನಿಕ್ಕುಲ್ನ ಸಪೋರ್ಟ್ ಆಶ್ರಯ ಎಂಕ್ಲಿ ಬೋರ್ಡ್ ಪಂಡೆ ಅಂತ ಕೇಮ ಕುಡಂಜಿ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮಲ್ಲ ಒಂಜಿ ಪಿಲ್ಲರ್ ಬೈಗ ನಮ್ಮ ರೋಹನ್ ಸರ್ ಒಂಜಿ ಜೆಮ್ ಆಫ್ ಅ ಪರ್ಸನ್ ಆ್ಯಂಡ್ ಒಂದು ಖಾಲಿ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಒಂಜಿ ದಾದ ಪಂಪರು ಧೈರ್ಯವಾಗ ಹೆಮ್ಮೆ ಆಯ್ತು ನಮ್ಮ ತುಳು ಇಂಡಸ್ಟ್ರಿಗೆ ಒಂಜಿ ಮಲ್ಲ ಒಂದು ಹೆಮ್ಮೆದ ವಿಷಯ ದಾಪಂಡ ನಮ್ಮ ತುಳು ಇಂಡಸ್ಟ್ರಿಗೆ ಒಂಜಿ ಮಲ್ಲ ಕುಡಂಜಿ ಗ್ರೋತ್ ಬರ್ಪುನ ಒಂದು ಸ್ಟೆಪ್ ಮಿತ್ತ ಆತನ ಬನ್ನಿ ಅಂತಂದ್ರೆ ಥ್ಯಾಂಕ್ ಯು ಸೋ ಮಚ್ ರೋಹನ್ ಸರ್ ಆ್ಯಂಡ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಶೀರ್ವಾದ ಬೋರ್ಡ್ ಬಗ್ಗೆ ಮಾತಾಡೋದಕ್ಕಿಂತ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಅಂಚೆನೆ ಮುಂದೆ ಸೇರ್ತಿನ ಮಾತ್ರೆಗೆ ನಮಸ್ಕಾರ ఇప్పుడు లాస్ట్ టైంలో ನಮ್ಮ ಮೂವಿನ ಗೆದ್ದಾದ ಕೊಡ್ತಾರೆ ಈಗ ಮಸ್ತ್ ಮಲ್ಲ ಸಪೋರ್ಟ್ಗೆ ನಿಂತನಾಗೆ ನಮಗೆ ಈ ಸತಿ ಅಭಿನಯಕ್ಕೇನು ಪೂರ ಟೀಮ್ ಒಟ್ಟಿಗೆ ಸೇರಿದು ಮಸ್ತ್ ಬಂಗ ಬರ್ತದೆ ಅವು ಟೈಟಲ್ ಅದ್ರ ತೊಂದ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಗುరించి ಏತ್ ಕಷ್ಟ ಪಡ್ಕೊಂಡ ಆಯ್ತಾ 10 ಪಾಲ್ ಕಷ್ಟ ಬೈದ್ರಿ ಈ ಟೀಮ್ ಫೇಸ್ ಮಾಡಿದ್ರು ಮಾತೆಲ್ಲ ದಾದೆ ಕಷ್ಟದ ಅವು ಇರ್ಬಲ್ಲಿ ಬರ್ಸ ಡೀಟೇಲ್ಸ್ ಬರ್ಸ ದಾದಂಗೆ ಗೊತ್ತಿಲ್ಲ ಬರದ ನೆಂಚಿನ ರಾಜ್ ಸಂಸ್ಥೆ ಲವ್ ಎತ್ತೀನಿ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬಗಲ ರಾಜ್ ಸಂಸ್ಥೆ ಕಮ್ಮಿ ಇರ್ತಿಲ್ಲ ದೇವದಕ್ಕೆ ಸೊ ಎಂಚಾಲ ಮಂತದ್ದು ನಮ್ಮ ಬಂಗ ಬರ್ತದೆ ನೀನು ಮಾತ್ರ ಕೈತೆ ಬರ್ತದೆ ಇದೇ ಬಿಟ್ಟ ಬೈದ ಮೂವಿ ಕಂತ ಗೀತ 100% ಮಾತೆಲ್ಲ ಪಾತ್ರ ಇತ್ತು ಮೂವಿ ಮಸ್ತ್ ಗೋಲು ಬೈದಿದ್ದು ఇప్పుడు ಪೂರ ಮಾಡಿ చూతారದು ಏನು ಆ್ಯಂಡ್ ಮೂವಿದ ದಾದ ರಿವ್ಯೂ ಬರೋದು ದುಬೈ ದಾವಡು ಮಾಡಿ ಗುಡ್ಲ ದಾವಡು ಮಸ್ತ್ ಐತೆ ಉಂಟು ಸೊ ಲಾಸ್ಟ್ ಟೈಮ್ ಲೈಕ್ ನಮ್ಮ ರಿಕ್ವೆಸ್ಟ್ ఉంది ఇట్లా నాకు మళ్ళీ హెల్ప్ పోడు అండ్ థ్యాంక్ యూ రోహన్ సార్ ఈ పత్తిన ನಮ್ಮ కొంచెం ಆನಂದ ಬರಬೇಕು ನಾನು ಮೂವಿಗೆ ಅವೇ ಏನು ಮಾಡಬೇಕು ನಮ್ಮ ಮೂವಿನ ಸಪೋರ್ಟ್ ಮಾಡ್ತಾರೆ ಆ್ಯಂಡ್ ಐನಾಥ ಜನಕ್ಕೆ ಎತ್ತಾಡ್ಕೊಳ್ಳಿ ನಮ್ಮ ಮೂವಿ ಥ್ಯಾಂಕ್ ಯು ಅನಿಲ್ ರೈ ಸೊ ಅದು ಈ ಸಿನಿಮಾದಲ್ಲಿ ಎರಡು ಪಾತ್ರಗಳು ಕೇಳೋದು ಮಾತಾ ಮಾಧ್ಯಮಗಳಿಗೆ ಮುಖ್ಯ ಮೇಲೆ ಬಾರಿ ಪುರುಡು ಚಿತ್ರ 3-5 ರೈಲು ಮನ ಪುರಾಣ ನಡೆಸಿನ ಪ್ರೀಮಿಯರ್ ಶೋಡು ಮಾತೆಲ್ಲ ಕುಲ್ಲುದು ತೂದು ಒತ್ತೂರು ನಂಚಿನ ಚಿತ್ರವು ಮಾತ ಚಿತ್ರಕ್ಕೆ ಒಂದು ಎಡ್ಡೆ ಕಾರ್ಪೊರೇಷನ್ ಮಾಡೋದು ಬೋರ್ಡು ನಮಗೆ ಮಲ್ಲ ದಿಕ್ಕಿನಂಚಿನ ಕಾರ್ಪೊರೇಷನ್ ಬಂದಾಗ ನಮ್ಮ ರೋಡ್ ಕಾರ್ಪೊರೇಷನ್ ಸಪೋರ್ಟ್ ಅವು ಆಯ್ಕೋಕ ಮಾತ ಪ್ರೊಡ್ಯೂಸರ್ ಒಟ್ಟು ಸೇರಿದ ಮಧ್ಯನಂಚಿನ ಬಾರಿ ತುಳು ಪೆರ್ನದ ತುಳು ಚಿತ್ರ
ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಏನಂದ್ರೆ ಮಾತೆಲ್ಲ ಕನೆಕ್ಟ್ ಆಪಣ್ ಬಹುಪಾಲು ಜನಗಳಿಗೆ ಕನೆಕ್ಟ್ ಆಪಣ ಚಿತ್ರ ಅಂಚಾರ ಮಾತೆಲ್ಲ ಬರ್ತದೆ ಆ ಚಿತ್ರ ಬೇರೊಂದು ಇತ್ತಾದ ಮಲ್ಲ ಆಶೀರ್ವಾದ ಕೊಡೋದು ನಮಗೆ ಇಜ್ಜಿ ಚಿತ್ರರಂಗ ಅಂತ ಬಂದಾಗ ಮಾಧ್ಯಮ ಚಿತ್ರರಂಗ ಎರಡು ಒಟ್ಟಿಗೆ ತಿರುಗಾನ ಚಿತ್ರ ಬಾಮಟ್ಟಿಗೆ ಬುಲೆಯರ ಸಾಧ್ಯ ಆಗ್ಬಿಡು ನೀವು ಮಾತನಾಡಿ ದುಂಬುಲ ಮತ್ತೊಂದು ಚಿತ್ರಕ್ಕೆ ವಿಶೇಷವಾಗಿ ಜನ ಮಾನಾದಿಗೆ ಕೊಡ್ತಾರೆ ಅವೇನ ಬೇಕನೆ ಕಡೆಗೆ ಮುಟ್ಟಾದ ಅಂಚಾದ ನಮ್ಮಲ್ಲ ನಿಕಡೆ ಬಯಕು ಅವೇನೆ ಮಾಧ್ಯಮ ಮಿತ್ರರು ಇತ್ತು ಜನ ಒಟ್ಟು ಸೇರಿ ನಾವು ಬಲ್ಲ ವಿಷಯ ನಮಗೆ ದಯವಿಟ್ಟು ಬಂದಾಗ ಸಾಮಾನ್ಯವಾದ ಒಳಾಡ ಒಂದು 5 ಜನ 10 ಜನ ಇಂಚ ಸೇರ್ಬೇನಾಡ ಇದು ಮಲ್ಲ ಮಟ್ಟಟಿಗೆ ಮಾತ್ರ ಸೇರ್ದಿರತ್ತೆ ನಮಗೆ ಆಲ್ರೆಡಿ ವಿನ್ನಾತ ಬಂದಿನ ಭಾವನೆ ಅರ್ಧ ಬರ್ತಾಂಡ್ ನನ್ನ ಅರ್ಧ ನಿಖಿಲ್ ಕೊರ್ಪುನ ಸಹಕಾರ ಆಶೀರ್ವಾದ ರೂಪು ಅಂಚಾದ ಮಾತೆಲ್ಲ ನಡ್ಡು ಕೈ ಜೋಡಾದ ಒಂದು ವಿಜ್ಞಾಪನೆ ವಿನಂತಿದಾದ ಬಂದಾಗ ನಾವು ಮಾತ ಮಿಡಲ್ ಕ್ಲಾಸ್ ಫ್ಯಾಮಿಲಿದ ಇಲ್ಲದ ಜಾಡ್ ನಾವು ತೊಂದಿಲ್ಲ ನಿಖಿಲ್ ಮಾತ ಇಲ್ಲದ ದಂಡೆಡು ಕುಳಿದು ನಮ್ಮನ್ನು ಮೋಕೆಡು ಬೇರೆ ಕೊಟ್ಟದು ಪ್ರೋತ್ಸಾಹ ಬರಬಂತ ಆಸೆ ನಮ್ಮ ಸೊಲ್ಲೆ. ಥ್ಯಾಂಕ್ ಯು ಸಾಯಿಲ್. ಅವತ್ತೊಂದು ನೆಕ್ಸ್ಟ್ ನನ್ನದೊಂದು ನಮ್ಮ ಪ್ರೆಸೆಂಟರ್ ಆಯ್ನಂಚಿನ ರೋಹನ್ ಮಂತರ್ ಸರ್ ಅರ್ನ ಅನಿಸಿಕೆ ಈ ಸಿನಿಮಾದ ಬಗ್ಗೆ ಅನಿಸಿಕೆ ಅವತ್ತಂದ್ರೆ ಅರ್ನ ಒಂದು ಯೋಜನೆ ಎಲ್ಲ ಉಂಟು ಜನಕ್ಲೆಗಾರ ಪ್ರಸ್ತಾವನೆ ಮಲ್ಪೆರೊಲ್ಲೆ ಈ ಪತ್ರಿಕಾಗೋಷ್ಠಿ ನಮ್ಮ ಸಿನಿಮಾದ ಒಂದು ಬೆನ್ನೆಲುಬು ಆದವರು ಬಹುಶಃ ಸಾಯಿಲ್ ಮಲ್ಲಕ ಒಂದು ಚಿತ್ರರಂಗದ ಅದು ವೈಕಲ್ ಅವರು ಒಂದು ಲಿಮಿಟೆಡ್ ಪ್ರೆಸ್ ಬರ್ಬೇಡಿ ಮತ್ತೆ ಪಂಡೇರು ಬಟ್ ದಯಮಾಡಿ ಬೇರೆ ಬೇರೆ ಪ್ರೋಗ್ರಾಮ್ಸ್ ಉಳ್ಕೊಂಡು ಅಗಲ್ ಪೂರ ಸ್ಪ್ಲಿಟ್ ಮಲ್ತದ ಅದು ಹೋಗ್ತೇವೆ ಬಟ್ ಬಹುಶಃ ಈ ಜನ ಸೇರಿದ ಬಂದಾಗ ಈಗ ನನಗೆ ಮುಖ್ಯ ಕಾರಣದ ಅದನ್ನು ಬಂದಾಗ ರೋಹನ್ ಸರ್. ಸೊ ರೋಹನ್ ಸರ್ ನಮ್ಮಿಂದ ಅಭಿಮಾನ ಒಂದು ಮಸ್ತ್ ಜನಕ್ಕೆ ಬಂದು ಸೊ ಎಂಕುಲು ಈ ಫಿಲ್ಮ್ ಸ್ಟಾರ್ಸ್ ಆದಪ್ಪ ಆಕ್ಟರ್ಸ್ ಆದಪ್ಪ ಬಟ್ ಆರ್ನ ಕ್ಷೇತ್ರ ಆರ್ಲ ಒಂದು ಸ್ಟಾರ್ ಆಗ್ತೇವೆ. ಸೊ ಈ ಸಮಾಜದ ದುಬ್ಬು ಪೋನಾಗ ಅದು ಮಲ್ಲ ಪ್ರಾಜೆಕ್ಟ್ಸ್ ಬಂದಾಗ ಸೊ ಐತನೇ ಒಂದು ಮ್ಯಾನೇಜರಿಯಲ್ ಸ್ಕಿಲ್ಸ್ ಉಂಟು ಏನೇನು ಎಂಚ ತೂಡು ಏದು ಮಲ್ಲ ಬಿಟ್ಟು ಸ್ಟೇಟಸ್ ಅದು ಪೋಂಡಲ್ಲ ಆರ್ನ ಆಫೀಸ್ ಪೋನಾಗ ಆರ್ ಪಾತಿರ್ನ ರೀತಿ ಅರ್ನ ಸ್ಟೈಲ್ ಮಾತಿರ್ನೊಟ್ಟಿಗೆಲ್ಲ ಒಂದು ಕೋಆರ್ಡಿನೇಟೆಡ್ ಆದ ಎಂಗ್ಲೇ ಪಿದಾಯಿ ಮುನ್ನಾಗ ಪಿದಾಯಿ ಕಾರ್ ಕಡೆ ಕೂಡ ಬರ್ಬೇಕು ಕೇಳಿದಾರೆ ಕೂಡ ಥ್ಯಾಂಕ್ ಯು ಬಂದ್ರೆ ಸೊ ಅವು ಅದನ್ನ ಒಂದು ಸ್ಕಿಲ್ ಆದಪ್ಪು ಅದನ್ನ ಒಂಜಿ ಅವು ಎಡ್ಡೆತನ ಆದಪ್ಪು ಒಂಜಿ ವಿಶೇಷವಾದ ಈ ಮಲ್ಲ ಬಿಲ್ಡರ್ ಆಡಲ್ಲ ಸೊ ಅದು ಇನ್ನೀ ಸ್ಪೆಷಲ್ ಇದು ಜನ ಸೇರಿದ ಕಾರಣ ಎನ್ನ ಲೆಕ್ಕಡೆ ರೋಹನ್ ಸರ್ ನನ್ನ ಬನ್ನಿ ಇಷ್ಟ ಅಲ್ಪ ಬಟ್ ಅವು ಎಂಗ್ಲೆಗೆ ಒಂದು ಪ್ಲಸ್ ಡೆಫಿನೆಟ್ಲಿ ಎಂಗ್ಲೆಗೆ ಒಂದು ಪ್ಲಸ್ ಎಂಗ್ಲ ಚಿತ್ರರಂಗ ಒಂದು ಪ್ಲಸ್ ಬನ್ನಿ ಇಷ್ಟ ಅಲ್ಪ ಸೊ ಇಂಥ ನಾನು ಪಾತ್ರೆಗಳು ವೇದಿಕೆಗಳ ಮಾತಾ ಗಣ್ಯರೇಖ ವೇದಿಕೆ ಪ್ರೊಡ್ಯೂಸರ್ ಕೋ ಪ್ರೊಡ್ಯೂಸರ್ ಅಂಚನೆ ನಿರ್ದೇಶಕರು ಹೀರೋಯಿನಿ ಅಂಚ ಮಾತೆಲ್ಲ ವೇದಿಕೆ ಅಂಚನೆ ವೇದಿಕೆ ಮುಂಭಾಗಡಿತ್ತಿನ ಮಾತಾ ಪತ್ರಿಕಾ ಮಾಧ್ಯಮದ ಮಿತ್ರರೇ ಮಾತರಿಲ್ಲ ಎನ್ನ ಉಡಲದಿಂದಿ ಸೊಲ್ಮೆರು ಈಗ ಭಾರಿ ಖುಷಿ ಹಾಕೊಂಡು ನಮ್ಮ ಮಿತ್ರರು ಈದ್ ಮಲ್ಲ ನೆಟ್ಟು ಬೈದೇರು ಎಂದು ಖುಷಿ ಆಗ್ರೆ ಎಂದು ತೂನಾಗ ಯಾರು ಖಾಲಿ ಪ್ರೆಸೆಂಟರ್ ಯಾರು ಮೂವಿ ಪ್ರೊಡ್ಯೂಸರ್ ಇರುತ್ತೆ ಮಾತೆಲ್ಲ ಯಾರು ರೋಹನ್ ಮೂವಿ ಅದತ್ತೆ ಮೂವಿ ಜಾಯಿನ್ ಆಯ್ಯಾರು ಮೂವಿ ಇಚ್ಚಿ ಐ ಆಮ್ ಓನ್ಲಿ ಪ್ರೆಸೆಂಟರ್ ಎಂಕ್ ವಿನೀತ್ ಬೊಕ್ಕ ರಾಹುಲ್ ಅಮೀನ್ ಅಂಚೆಲೆ ನಡು ಬತ್ತಿದ್ದೇರು ಅಂಚೆ ಬಂದಾಗ ಇಂಚ ಮಿಡಲ್ ಕ್ಲಾಸ್ ಫ್ಯಾಮಿಲಿ ದ ಮೂವಿ ಉಂಟು ಯಾನ್ಕೆಂಡು ಇಂಚಿನ ಪುದರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಲಾಸ್ಟ್ ಟೈಮ್ ಯಾನು ಲೈಟ್ಸ್ ಅಂಡ್ ಸೌಂಡ್ಸ್ ಅಂಡ್ ಲೈಟ್ಸ್ ಆ ಮೂವಿ ತುದಿತ್ತೆ ಭಾರಿ ಖುಷಿ ಆಗಿತ್ತು ಭಾರಿ ಪೊರ್ಲದ ಮೂವಿ ಯಾರನ್ನ ಎನ್ನ ಇಲ್ಲದ ಎನ್ನ ಬಿಡದಿ ಊರಲ್ಲ ತುಳು ಮೂವಿ ಬಿಡುಕುನೇ ಇಚ್ಚಿ ಅಂಚೆ ಅದಕ್ಕೆ ನಾವು ಭಾರಿ ಶೋಕದ ಮೂವಿ ಈಗ ಭಾರಿ ಖುಷಿ ಆಗಿರ್ತದೆ ಲಾಸ್ಟ್ ಟೈಮ್ ಮೂವಿ ಅಂಚೆ ಈ ಸಾರಿ ಟೈಟಲ್ ಕೆಂಡೆ ಹಾಕೊಂಡು ಇದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಯಾವ್ದು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬೈತೀನಿ ಈಗ ಮಿಡಲ್ ಕ್ಲಾಸ್ ಈ ಫ್ಯಾಮಿಲಿ ಸ್ಟೋರಿ ಬಂದಾಗ ಈಗ ಭಾರಿ ಖುಷಿ ಅಂಡ್ ಯಾರು ಅಕ್ಕಲೊಟ್ಟಿಗೆ ಕೈ ಜೋಡಿಸನಾಗ ಖಾಲಿ ಅಕ್ಕಲ ಒಂಜಿ ಮಾತ್ರ ಉದ್ದೇಶ ಎನ್ನಲ್ಲ ಒಂಜಿ ಉದ್ದೇಶ ದಯಮಾಡಿ ಎಂಕ್ಲೆಗ್ಲ ಈ ಬಿಲ್ಡಿಂಗ್ ಕ್ಷೇತ್ರಗಳು ಕನ್ಸ್ಟ್ರಕ್ಷನ್ ಕ್ಷೇತ್ರಗಳು ನಂಕಲ ಸಪೋರ್ಟ್ ಹಾಕೊಳ್ಳಿ ಅಂಚೆ ಅದಕ್ಕೆ ಯಾನು ಸಪೋರ್ಟ್ ಮಲ್ಪೆ ಬಂದು ಒತ್ತುದು ಯಾನು ಅಕ್ಕಲೊಟ್ಟಿಗೆ ಉಲ್ಲೆ ಅಕ್ಲಿಗೆ ಬೆರಿ ಬೆನ್ನುಬಾಲ್ ಅದು ಉಂತುದೆ ಅಂಚೆನೆ ಎಂಕಿ ಖುಷಿ ಆಗ್ತದೆ ಯಾನು ಪುರಾಣಿ 26 ತಾರೀಕು ದಾನಿ ಯಾನು ಪ್ರೀಮಿಯರ್ ಶೋ ಓದಿದ್ದೆ ಪ್ರೀಮಿಯರ್ ಶೋನು ಯಾನು ಉದ್ಘಾಟನೆ ಎಲ್ಲ ಮಾಡ್ತದೆ ಪ್ರೀಮಿಯರ್ ಶೋ ಯಾನು ಫುಲ್ ಮೂವಿ ತೂತೆ ಭಾರಿ ಶೋಕ್ ಆಗ್ತದೆ ಫುಲ್ ತೆಲ್ಪೆರೆ ಭಾರಿ ಖುಷಿ ಆಡಿ ಎಂಟು ಯಾನು ಅಂಚಾದಪ್ಪನಾಗ ಈ ಮೂವಿ ಡೆಫಿನೆಟ್ಲಿ ವಿನ್ ಆತನು ವಿನ್ ನನ ಆಲ್ರೆಡಿ ವಿನ್ ಆತನು ಮೂವಿ ಎಡ್ಡೆ ಆತನು ಫಸ್ಟ್ ಕ್ಲಾಸ್ ಮೂವಿ ಬೈತನು
ಮೂವಿ ದಾತ್ರ ಮಸ್ತ್ ಕೊಡ್ತು ಒಂಜಿ ತೆಲ್ಪೆರೆ ಏರೆಗ್ ತೆಲ್ಪೆರೆ ಕೊಡು ಆಗ್ಲಿ ಡೆಫಿನೆಟ್ಲಿ ಒಂದು ಮೂವಿ ತೆಲ್ಪೆರೆ ದಯಪಂಡ ಒಂಜಿ 2.5 ಗಂಟೆ ಮನಸ್ಸುಡಿತ್ತಿನ ಪೂರಾ ಒಂಜಿ ವರಿಸ್ಬೋದು ಒಂಜಿ ಮೂವಿ ತೂಕ ಬಂದ ಹಾಕೊಂಡು ಅಂಚನೆ ಅವೇ ಇದು 31 ತಾರೀಖಾನಿ ಇದು ಲಾಂಚ್ ಮಾಡ್ತೊಂದುಲ್ಲೇರೆ ಯಾನ್ ಈ ಮೂವಿಗೆ ಅಟೆಂಡ್ ಆಟೊಂದುಲ್ಲೇರೆ ಯಾನ್ ಈತೆ ಕೇಳುನಿ ನನ್ನ ಪತ್ರಿಕಾ ಮಾಧ್ಯಮದ ಮಿತ್ರರ ಕಡೆ ಈತೆ ಕೇಳಿ ನಿಖಲೆ ಡೆಫಿನೆಟ್ಲಿ ನಾನ ಯಾನೋ ಮಲ್ತದೊಲಿ ಇಂಕೆ ಹೆಲ್ಪ್ ಮಲ್ತದೊಲಿ ಅಂಚತ್ ಡೆಫಿನೆಟ್ಲಿ ಒಂದು ಅವಕಾಶ ಉಂಟು ನಿಖಲು ಈ ಮೂವಿನ ಬಗ್ಗೆ ಎಡ್ಡೆ ಬರೆಯೋಡು ಈ ಮೂವಿ ಎಡ್ಡೆ ಆಗ್ತದೆ ಯಾನ್ ಪಡೊಂದಿಲ್ಲ ಯಾನ್ ತೂತೆ ಯಾನ್ ನಿಖಲ ಸುಳ್ಳು ಹುಡುಕುದಿ ಎಡ್ಡೆ ಆಗ್ತದೆ ಭಾರಿ ಶೋಕ ಆಗ್ತದೆ ಈ ಮೂವಿನ ಬಗ್ಗೆ ನಿಖಲು ಎಡ್ಡೆ ಬರೆಯೋಡು ಎಡ್ಡೆ ರಿವ್ಯೂಸ್ ಬರೆಯೋಡು ಅಂಜಾದ ಪುನಃ ಎಡ್ಡೆ ಪಂದಿಯನ್ನ ರಿಕ್ವೆಸ್ಟ್ ಮಾಡ್ತೊಂದಿಲ್ಲ ಅಂಜಾದ ಮಾತೇ ಅಲ್ಲ ಎನ್ನ ಮಿತ್ರರ ಮಕ್ಕಳು ಸಪೋರ್ಟ್ ಮಾಡ್ಕೊಂಡು ಬಂದು ಎನ್ನ ಉಡಲ್ ಹಿಡಿದು ಯಾನು ಕೇಳೊಂದಿಲ್ಲ ಅಂಚನೆ ಈ ಮೂವಿಗೂ ಏರ್ ಬರ್ಪೇರು ಏರ್ ತೂಪೇರು ಅಕಲಿಗೆ ರೋಹನ್ ಕಾರ್ಪೊರೇಷನ್ ಪರವಾದ ಎಂಗಳು 10% ಡಿಸ್ಕೌಂಟ್ ಕೊಡೋದಿಲ್ಲ ಏರನ್ನ ಮೂವಿ ಟಿಕೆಟ್ ಪರ್ಕೊಂಡು ಬರ್ತಿಲ್ಲ ಅಕಲಿಗೆ ಎಂಗಳ ಸೈಟೆಡ್ ಅವಾರ್ಡ್ ಫ್ಲಾಟೆಡ್ ಅವಾರ್ಡ್ ಒಂಜಿ ಪ್ರೈಸ್ ಉಂಡು ಎಂಕಲ್ಲ ಐಟ್ 10% ಎಂಗಳು ಡಿಸ್ಕೌಂಟ್ ಮಾಡೋದು ಕೊರಪ ಒಂಜಿ 2 ವಾರ ಅಂಚಾದ ಪುನಗ ಈ ಪ್ರಯೋಜನ ನಿಖಲು ಪಡೆಯೊಂದಲೇ ಬಂದು ಯಾನಿ ಮಾತೆರಡಲ ಕೇಳೊಂದಲ್ಲೇ ಥ್ಯಾಂಕ್ ಯು ವೆರಿ ಮಚ್ ಮಾತೆ ಎಡ್ಡೆ ಅವಾರ್ಡ್ ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ರೋಹನ್ ಸರ್. ಇನ್ನೀಗ ಅವೇ ಪ್ರಸ್ತಾವನೆ ಮಾಡ್ತಾರೆ ನಿಮಗೆ ಪ್ರೆಸ್ ಮೀಟ್ ಸೊ ಎಂಕುಲು ರೋಹನ್ ಸರ್ ಪ್ರೆಸೆಂಟರ್ ಆದ ಮೇನ್ ಆದಾಯ ಓಡಿರ್ತದಂದು ಕೇಳಿದಂಡ ಈ ಸಿನಿಮಾ ಇಸ್ ವೆರಿ ರಿಲೇಟೆಡ್ ಟು ರಿಯಲ್ ಎಸ್ಟೇಟ್ ಅಂತ ಬಂದ್ವಿ ಮಿಡಲ್ ಕ್ಲಾಸ್ ಬಾಯ್ ನ ಡ್ರೀಮ್ ಅಂತ ಬಂದ್ವಿ ಸೊ ಅಂಚ ನಿಖುಲ ಸಿನಿಮಾ ತಗೊಂಡಾಡ ರೋಹನ್ ಸರ್ ನಿಕ್ಕೆ ಕರೆಕ್ಟ್ ಆಗಿ ಸಪೋರ್ಟ್ ಮಾಡಲಿ ನನಗೆ ಭಾವನೆ ನಿಕ್ಕೆ ಬರ್ಕೊಂಡು ಸೊ ಅಂಚ ಅದು ನನ್ನದು ವಿಶೇಷ ಪಂಡೆ ಸರ್ ಸೊ ಒಂದು ಮಲ್ಲ ವಿಷಯ ಎಂಗಳು ಡಿಸ್ಕಷನ್ ಮಾಡ್ತದೆ ರೋಹನ್ ಸರ್ ನ ಡ್ರೀಮ್ ದಾದ ಒಬ್ಬರು ಮನಗ ಒಂದು ದಾದ ಇಲ್ಲು ಕಟ್ಟದ ಕೊರೋದಿಲ್ಲ ಸೊ ಐಟ್ ಮಾತೆರೆಗ್ಲ ಎಫೋರ್ಡೇಬಲ್ ಆವಡು ಮಾತೆರೆಗ್ಲ ಬದಲು ಅಕ್ಲಕ್ಲ ಇಲ್ಲ ಅಕ್ಲ ಕನ್ನಡ ಇಲ್ಲ ನೆತ್ತೋದ ನೆಮ್ಮದಿ ಉಪ್ಪೋಡು ಕಷ್ಟ ಬಲ್ಲಿ ಅಫ್ಕೋರ್ಸ್ ನಮಕ್ ದೂಂಡ್ ಇನ್ಫ್ಲೇಷನ್ ಉಂಟು ಪ್ರೈಸ್ ಜಾಸ್ತಿ ನಾವು ಪೂರ ಒಪ್ಪು ಬಟ್ ಸ್ಟಿಲ್ ಈಸ್ ಟ್ರೈಂಗ್ ಹಾರ್ಡ್ ಅದರ ಮನಗ ನಮ್ಮ ಮಿಡಲ್ ಕ್ಲಾಸ್ ದಾಖಲೆಗ್ಲ ಒಂದು ಯಾಕೆ ಅಪಾರ್ಟ್ಮೆಂಟ್ಸ್ ಆವಡು ಸೈಟ್ ನೆತ್ತದ ಅಕ್ಲ ಪುರುಗಡೆ ಜೀವನ ಮಲ್ಪಡೋದು ಬಂದು ಸೊ ಫಾರ್ ಎಕ್ಸಾಂಪಲ್ ಇತ್ತ ಸರ್ ನಮ್ಮ ನೀರ್ಮಾರ್ಗಡ ಸೈಟ್ ಉಂಟು ಸೊ ಆಲ್ಮೋಸ್ಟ್ ನಮಕ್ ಅಲ್ಪ ಸಾಧಾರಣ ಒಂದು 50 lakhs 60 lakhs ರೇಂಜ್ ದ ಪ್ರೈಸಸ್ ಉಂಟು ಅಲ್ಪ ನಮಕ್ ಸೊ ಪರ್ಸೆಂಟ್ಸ್ 10 lakhs rupees ಬರೋಣ ಫಾರ್ ಎಕ್ಸಾಂಪಲ್ ಇತ್ತ ಯಾನೊಂದು ಮಿಡಲ್ ಕ್ಲಾಸ್ ಯಾನೊಂದು ಅಲ್ಪ ಜಾಗ ರೆಪೋರ್ಟ್ ಬಂದು ಇದ್ದನಾಡ ಯಾನ್ ಸಿನಿಮಾ ತುಯ್ಯ ಯಾನ್ ಟಿಕೆಟ್ ಬಂದೊಂದು ಮುಗ್ಲಿಗೆ ಅಪ್ಡೇಟ್ ಮಾಡ್ತೆ ಐಟ್ ಹೋಗ ಡೈರೆಕ್ಟ್ ಫೋನ್ ಮಾಡ್ತೆ ಯಾರು ಅಪ್ಪ ಹೆಂಗೆ ದಾದ ಅಂತ ಬಂದರೆ ಹೆಂಗೆ ಡೈರೆಕ್ಟ್ 10% ಡಿಸ್ಕೌಂಟ್ ಉಂಟು 5 ಲಕ್ಷ ರೂಪಾಯಿದ ಯಾನ್ ದಾದನಿಗೆ ತೊಂದರೆ ಸ್ಟ್ರೈಟ್ 5 lakhs ಹೆಂಗೆ ಡಿಸ್ಕೌಂಟ್ ಆಡ ದಟ್ ಇಸ್ ಅ ಬಿಗ್ ಥಿಂಗ್ ಒಂದು ಮಿಡಲ್ ಕ್ಲಾಸ್ 5 ಲಕ್ಷ ಡಿಸ್ಕೌಂಟ್ ಇಕ್ಕೊಂಡು ಮಲ್ಲ ವಿಷಯ ಸೊ ಎಂಗಲು ಹೆಚ್ಚಿನ ಬಂದು ಹೆಂಗ್ ಗೊತ್ತು ದಾದ ಮನೆ ಅರೆಗ್ಲ ಅಗತ್ಯ ಬಂಗ ಅವನು ಹೆಚ್ಚಿನ ದಾದ ಬಟ್ ಈಸ್ ಆಲ್ವೇಸ್ ಜೆಂಟಲ್ ಹಾರ್ಟ್ ಓಪನ್ ಹಾರ್ಟ್ ಸೊ ಇದು ನೆತ್ತ ಪ್ರಯೋಜನ ಮಾತೆಲ್ಲ ಪಡೆಯೋದು ಬಂದು ಯಾನೊಂದಿಗೆ ಏನೊಂದಿಲ್ಲ ವಿನಂತಿ ಇದು ಆಫರ್ ಉಪ್ಪು 2 ವಾರ ಮಾತ್ರ ಸಿನಿಮಾ ರಿಲೀಸ್ ಆಯ್ನ 31st ಒಕ್ಕ 2 ವಾರ ಉಪ್ಪು ಸೊ ನಮ್ಮ ಆಯ್ನಾತ್ ಜನಗಳಿಗೆ ಮುಟ್ಟಾವುದಿಲ್ಲ ಡೈರೆಕ್ಟ್ 10% ಡಿಸ್ಕೌಂಟ್ ಉಂಟು ಹೂವೆ ರೋಹನ್ ಸರ್ ಹೂವೆ ಪ್ರಾಜೆಕ್ಟ್ ನಿಗಲು ದೆತ್ತೊಂದು ಸ್ಪೆಷಲಿ ಮಿಡಲ್ ಕ್ಲಾಸ್ ದಾಗ ತುಂಬಾ ಬರೋಡು ಅಂಡ್ ಇನ್ವೆಸ್ಟರ್ಸ್ ಉಪ್ಪೆ ಮಸ್ತ್ ಜನ those who want to invest in the sir's project so ಅಗಲೆಲ್ಲ ವೆಲ್ಕಮ್ ಅಂತೊಂದಿಲ್ಲ ಬಟ್ ಸಿನಿಮಾ ಒಂದು ತೂದು ಬರೋಡ ನಿಗಲು ಸೊ ಅವಳು ಒಂದು ಹೇಳಿಯ ಕ್ಲಾಸ್ ಇದೆ ನಾನು ಸೊ ನೆತ್ತ ಒಂದು ಪಾಲ್ ಮಾಡೋದು ಬಂದು ಯಾರಿಗೆಲ್ಲ ಮಾತಾಡಲು ವಿನಂತಿ ಬಂದೊಂದಿಲ್ಲ ರೋಹನ್ ಸರ್ ಈ ಸಿನಿಮಾ ಚಿತ್ರತಂಡದ ಪರವಾಗಿ ನಿಗಲು ಮಸ್ತ್ ಖುಷಿ ಆಗೋದಿಲ್ಲ ಅಂಡ್ ಅಭಿನಂದನೆ ಕೊಡೋದಿಲ್ಲ ಇದೀಗ ನನಗ ಸಿನಿಮಾ ತೂಪಿನ ಒಂದು ಎಂಟರ್ಟೈನ್ಮೆಂಟ್ ಆಡ ಆಯ್ತಾ ಒಟ್ಟು ಮಿಡಲ್ ಕ್ಲಾಸ್ ಅಲ್ಲಿ ಒಂದು ಚಾರಿಟಿ ಇದೆಯಾ ಬರಲಿ ಅವನ್ನೆಲ್ಲ ಅಮೌಂಟ್ ಅದಂತಾಗಲಿ ಮಸ್ತ್ ಸೇವಿಂಗ್ಸ್ ಆಗ ಸೊ ಬೊಕ್ಕ ಆಗ್ಲಿ ಮೋಟಿವೇಟ್ ಆಗ್ಕೊಂಡು ಒಂದು ಎದುರು ಬರ್ತದೆ ಒಂದು ಆಗ್ಲಿ ಕನಸ್ದ ಇಲ್ಲ ಅದನ್ನ ಪರ್ಚೇಸ್ ಮಾಡ್ಬೇಕು ಅಂಡ್ ಆನಂದ್ ಸರ್ ಎಲ್ಲ ಮಾಡಿದ್ರು ಮಲ್ಲ ವಿಷಯ ಲೈಕ್ ಮಸ್ತ್ ನಮ್ಮ ಸಪೋರ್ಟ್ ಮಲ್ಕೊಡ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಕಮಿಂಗ್ ಬ್ಯಾಕ್ ಟು ದ ಫಿಲ್ಮ್ ಮಾತಾಡಲಿಲ್ಲ ಗೊತ್ತಿದ್ದ 31st ರಿಲೀಸ್ ಆಗ್ಬೋದು ನಮ್ಮ ಸಿನಿಮಾ ಇದು ಓವರ್ ರಿಲೀಸ್ ಆಗ್ಬೋದು ಅನ್ನೋ ಒಂದು ವಿಷಯ ಸಚಿನ್ ಎಲ್ಲ ಡಿಸ್ಟ್ರಿಬ್ಯೂಟರ್ ಕೇಳೋದಿಲ್ಲ ಅಂಡ್ ಎಲ್ಲ ನಮಕ್ ದೇರ್ಲ ಕಟ್ಟೆಡ್ ಪ್ರೀಮಿಯರ್ ಎರಡು ಹೊಸ 4 ಸ್ಕ್ರೀನ್ ಓಪನ್ ಆಗ್ತದೆ ಭಾರತ್ ಸಿನಿಮಾಸ್ ಸೊ ಎಲ್ಲ ನಮ್ಮ ದೇರ್ಲ ಕಟ್ಟೆಡ್ ಒಂದು ಪ್ರೀಮಿಯರ್ ಶೋ ದೀತ ಸೊ ಇದು ಸಚಿನ್ ನಮಕ್ ಆಲ್ ಓವರ್ ಸ್ವಲ್ಪ ನಮಕ್ ರಿಲೀಸ್ ಆಗ್ಬೋದು ಅನ್ನೋ ಮಾಹಿತಿ ಕೊಡ್ಬೇಕು. ನಮಸ್ತೆ ಮಾತಾಡಿಲ್ಲ ಸುಮಾರು ಒಂದು 2 ವರ್ಷ ಪ್ರತಿ ಪ್ರೆಸ್ ಮೀಟ್ ಸಿನಿಮಾದ ಕುಂದು ಪ್ರಕಾರ ನಮ್ಮ 15 ನಂಬರ್ ಸ್ಟಕ್ ಆಗಿದ್ದ 15 ನಂಬರ್ ಬಂದ ಥಿಯೇಟರ್ ಬಂದಿದ್ದಾರೆ
ಸೊ ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಥ್ರೂ ಒಂದು 14ನೇ ಥಿಯೇಟರ್ ಓಪನ್ ಆಗ್ತದೆ ಬಾರ ಸಿನಿಮಾಸ್ 14ನೇ ಥಿಯೇಟರ್ ಬಾಗ್ಲೇನ ಆಗ್ತದೆ ಬಟ್ ತುಳುಕ್ ಒಂದು 14ನೇ ಸೆಂಟರ್ ಓಪನ್ ಆಗ್ತದೆ 2025 ಆಗ್ತದೆ ಈ ವರ್ಷ ಬಹುಶಃ 2 ಥಿಯೇಟರ್ ಕೂಡ ಆ್ಯಡ್ ಆಗಿರೋದು ಸೊ ಮಿಡಲ್ ಕ್ಲಾಸ್ ಫ್ಯಾಮಿಲಿ ತೊಕ್ಕೊಂಡು ಸೈಡ್ ಇದೆಲ್ಲ ಇಡಮುಟ್ಟ ಕೊಡ್ಲಮುಟ್ಟ ಬರ್ತದು ಏನೇ ಬಂಗ ಬಂದಿದೆ ಸಿನಿಮಾ ಸೊ ಆಯ್ತು ಒಂಜಿ ಸ್ಪೆಷಲ್ ರಿಕ್ವೆಸ್ಟ್ ನಿಂಗೆ ದಾದ ಈ ಸಿನಿಮಾದ ನೋಡಿದೊಟ್ಟಿಗೆ ಇದೆಲ್ಲ ಕಟ್ಟಿದ ಥಿಯೇಟರ್ ದಾದ ಓಪನ್ ಆಗ್ತದೆ ಮಾತ ತುಳುತ ಆಡಿಯನ್ಸ್ ರೀಚ್ ಆಗೋದು ಒಂದು ಸ್ಪೆಷಲ್ ನೋಟ್ ಆದ್ರೆ ಅವೆಲ್ಲ ಮಾತೆಲ್ಲ ಕನ್ಸಿಡರ್ ಮಾಡ್ಕೊಡೋದು ಒಂದು ರಿಕ್ವೆಸ್ಟ್ ಅವೇ ರೀತಿ ಈ ಸರ್ತಿ 14 ಥಿಯೇಟರ್ ರಿಲೀಸ್ ಆಗೋದು ಆಲ್ ಓವರ್ ಉಡುಪಿ ಬೊಕ್ಕ ದಕ್ಷಿಣ ಕನ್ನಡ ಸೊ ಅವೇ ಥಿಯೇಟರ್ಸ್ ಆಲ್ರೆಡಿ ಪ್ರೆಸ್ ನೋಟ್ ಲೀಸ್ಟ್ ಕೊಡ್ತೇವೆ ಅವೇ ರೀತಿ UAE 7th ರಿಲೀಸ್ ಆಗೋದು ಫೆಬ್ರವರಿ ಕೆನಡಾ 2nd ಆಗೋದು ವಿತ್ ಆಲ್ರೆಡಿ ಪ್ರೀಮಿಯರ್ ಶೋಸ್ ಕೂಡ ಆಗ್ತದೆ ಸೊ ಅವೇ ರೀತಿ ನನ್ನ ಮುಂಬೈದಾಗಬೇಕು ಬ್ಯಾಂಗ್ಳೂರ್ದಾಗಬೇಕು ಅಂತ ಪೂರ ಒಟ್ಟಿಗೆ ಪ್ಲಾನ್ ಮಾಡ್ಕೊಂಡು ಬರೋದಿಲ್ಲ ಕತಾರ್ 14th ರಿಲೀಸ್ ಆಗೋದು ಸೊ ಎಲ್ಲ ಮೂವಿಂಗ್ ತೂತ ಎಡ್ಡೆ ರೀತಿ ಮೂಡಿದು ಬೈದಿದೆ ಸೊ ರಾಜ್ ಸೌಂಡ್ಸ್ ಅಂಡ್ ಲೈಟ್ಸ್ ವಾರಿಕಿದ ಗೆಂದಾದ ಕೊಡ್ತಾರೆ ವಾರಿಕಿನ ಒಂಜಿ ಸ್ಪೀಡ್ ಗೆತ್ತಾನೆ ಅವೇ ರೀತಿ ಮಿಡಲ್ ಕ್ಲಾಸ್ ಫ್ಯಾಮಿಲಿನ ತೆಕ್ಕೊಂಡು ಬಂದ ಒಂದು ಕಾನ್ಫಿಡೆನ್ಸ್ ಇಟ್ಕೊಂಡು ಸೊ ಮಲ್ಲ ಮಟ್ಟದ ಕಲೆಕ್ಷನ್ ಬರಡು ಮಲ್ಲ ಮಟ್ಟದ ಥಿಯೇಟರ್ಸ್ ಮಸ್ತ್ ಸಮಯ ಹಿಡಿತದೆ 2 ತಿಂಗಳು ಹಿಡಿದು ಮಲ್ಲ ಸಿನಿಮಾ ತಗೊಂಡಿದ್ದ ಸೊ ಈ ಸಿನಿಮಾ ಎಡ್ಡೆ ರೀತಿ ನಡಪಡ ಬಂದಿದ್ದು 2 ಪಾತ್ರ ಥ್ಯಾಂಕ್ ಯು ಥ್ಯಾಂಕ್ ಯು ಸಚಿನ್ ಸೊ ಅಂಚೆ ಆಯ್ತು ಒಟ್ಟು ಕಾಸ್ಟ್ಯೂಮ್ ಡಿಸೈನರ್ ವರ್ಷ ಆಚಾರ್ಯ ಒಳ್ಳೆಯರು ಆರು ನಮ್ಮ ಮಸ್ತ್ ಪೊರ್ಲು ತೋಜುಲಕ ಆ್ಯಂಡ್ ವೆರಿ ಸ್ಟೈಲಿಶ್ ತೋಜುಲಕ ಬಂದಿತ್ತು ಮಿಡಲ್ ಕ್ಲಾಸ್ ಒಂದೇ ಕಲರ್ ಪ್ಯಾಲೆಟ್ ಉಪ್ಪು ಐದು ತಕ್ಕ ಕಾಸ್ಟ್ಯೂಮ್ ಮಲ್ಕೊಡು ಸೊ ಆರು ಐದು ಅನಿಸಿಕೆ ನೋಡ ಸ್ಕ್ರೀನ್ ಅಂತೂ ಚಂದ ನಮಸ್ಕಾರ ಒಂದಿನ ಫಸ್ಟ್ ತುಳು ಸಿನಿಮಾ ಒಂದಾದ ಕನ್ನಡ ಸಿನಿಮಾ ಮಂತು ಗೊತ್ತಿಲ್ಲ ನಮ್ಮ ತುಳು ಸಿನಿಮಾ ಮನ್ಪುನಾಗ ಹೋದ್ವಿ ವಾ ಬಜೆಟ್ ಕನ್ನಡ ಮಸ್ತ್ ಮಲ್ಲ ಬಜೆಟ್ ಉಪ್ಪುಂಡು ಮೂರು ಪೆಂಚ ಮನ್ಪೇರು ಬಜೆಟ್ ಕೊರ್ಪೇರು ನಮಗೆ ಬೆನುಲಿ ಅಮೂಲು ಪೂರ ಎನ್ವ ನಮ್ಮ ಬಟ್ ಏಟೇ ಮಲ್ಲ ಸಿನಿಮಾ ಮಂತ್ ಬರ್ತದಲ್ಲ ಮಿಡಲ್ ಕ್ಲಾಸ್ ದಿಕ್ಕು ನಂಚಿನ ಮೋಕೆ ನಮಗೆ ಓಲ್ಲ ದಿಕ್ಕುಜಿ ಅವು ನಂಗೆ ಮುಲ್ಪ ಮಕ್ಕಳು ಹೆಂಗೆ ಕೊಡ್ತೇವೆ ಐ ಆಮ್ ವೆರಿ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ದಿಸ್ ಫಿಲ್ಮ್ ಮಕ್ಕಳು ಮಾತ್ರ ನನ್ನ ಫ್ರೆಂಡ್ಸ್ ಅಂದ್ರೆ ಮಸ್ತ್ ಭಂಗ ಬರ್ತದೆ ಈ ಸಿನಿಮಾ ಮಂತದೆ ಮಿಡಲ್ ಕ್ಲಾಸ್ ಇಂಚಿನ ಮಾತ್ರ ಪ್ರಾಬ್ಲಮ್ಸ್ ಉಪ್ಪುಂಡು ಐತೆ ಡಬಲ್ ಮುಲ್ಪ ಬೈದಂದು ಬಸ್ಸಾವಳು ವಾ ಪ್ರಾಬ್ಲಮ್ ಬರೇ ಪೂರಾ ಬೈತದೆ ಸೊ ಈ ಸಿನಿಮಾ ತಗೋಡು ಯಾನ್ ಕೊಡಕ್ ಮರಣಿ ಅಂತೂತೆ ಐ ಆಮ್ ವೆರಿ ಹ್ಯಾಪಿ ಈ ಪಿಕ್ಚರ್ ಗೆಂದುಡು ಏನು ಫುಲ್ ಕಾನ್ಫಿಡೆನ್ಸ್ ಯಾನ್ ಬರೋದಿಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಿಂಗೆ ತೂದು ನಿಂಗೆಲ್ಲ ಖುಷಿ ಆಗ್ಬೋದು ನಿಂಗೆ ಡೈಲಿ ಲೈಫ್ಗೆ ಮಸ್ತ್ ಕನೆಕ್ಟ್ ಆಗ್ಬೋದು ರಾಜ್ ಸಾಂಗ್ಸ್ ಎಲ್ಲ ಲೈನ್ಸ್ ನಿಂಗೆ ಗೆಂದಾದ್ ಕೊಡ್ತಾರೆ ಈ ಸಿನಿಮಾಗ ನಿಂಗೆ ಗೆಂದಾದ್ ಕೊರಡು ಅಂತ ಹೇಳೋದ್ರೆ ಆ್ಯಂಡ್ ಥ್ಯಾಂಕ್ ಯು ವಿನೀತ್ ಥ್ಯಾಂಕ್ ಯು ರಾಹುಲ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ವರ್ಷ ಥ್ಯಾಂಕ್ ಯು ಸೋ ಮಚ್ ಸೊ ಅಂಚೆ ಕೊರಿಯೋಗ್ರಾಫರ್ 2 ಕೊರಿಯೋಗ್ರಾಫರ್ಸ್ ಇರ್ತಾರೆ ಈ ಸಿನಿಮಾ ಒಂಜಿ ವಿನಾಯಕ್ ಆಚಾರ್ಯ మరి ಪೊಲ್ಯುಡೆ ಕೊರಿಯೋಗ್ರಾಫ್ ಮಂದಿರ ನನ್ನೊಂಜಿ ನವೀನ್ ಶೆಟ್ಟಿ ಸೊ ವಿನಾಯಕ್ ನಮಸ್ಕಾರ ಮಾತಾಡಿ ಅವೇ ಸಾಂಗ್ ಇದ್ದೀನಿ ಈ ಮೂವಿಗೆ ಫಸ್ಟ್ ಆಫ್ ಆಲ್ ಮೂವಿದ ಬಗ್ಗೆ ಜಾಸ್ತಿ ಕಾನ್ಫಿಡೆಂಟ್ ಹಿಂಗೆ ಈ ಟೀಮ್ ಮಸ್ತ್ ಕೈದತ್ತ ಯಾಕಂದ್ರೆ ಆಲ್ಮೋಸ್ಟ್ ಒಂದು 15 ವರ್ಷದ ಒಟ್ಟಿಗೆ ಬೇರೆ ಒಂದೊಂದು ಹಿಂಗೆ ಅವಾಗನೇ ಕೊರಿಯೋಗ್ರಫೀಸ್ ಬರೋದಿದ್ದೀನಿ ಸೊ ಹಿಂಗೆ ಏನ ಲೈಫ್ ಮಸ್ತ್ ಕೈ ತಳ್ಳಿದ್ದೀನಿ ಮಾತೆ ಗಿರಿ ಅವರು ರಾಹುಲ್ ಸಾರಿ ಪವನ್ ಅವರು ರಾಹುಲ್ ಅವರು ವೆನಿತಾ ಅವರು ಮಾತೆ ಸೊ ಮುಕ್ಕು ಮೂವಿ ಮಂಪರೆ ಇದನ್ನ ಫಸ್ಟ್ ರಾಜ್ ಸೌಂಡ್ಸ್ ಅಂಡ್ ಲೈಟ್ಸ್ ಇಂಕ ಭಾರಿ ಖುಷಿ ಅನ್ಕೊಂಡ ಈ ಟೀಮ್ ಆಬ್ವಿಯಸ್ಲಿ ಅಗ್ರಿ ಕೆಪಾಸಿಟಿ ಉಂಡು ಮೂವಿ ಮಂಪುನ ಆ್ಯಂಡ್ ಐದು ನೆಕ್ಸ್ಟ್ ಇದು ಸೆಕೆಂಡ್ ಮೂವಿ ಬಂದಾಗ ಇಂಕಲ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ ಇದನ್ನ 5ನೇ ತುಳು ಮೂವಿ ಆಸ್ ಎ ಕೊರಿಯೋಗ್ರಾಫರ್ ಕನ್ನಡ ಮೂವಿ 15 ಸೊ ಈ ಸಾಂಗ್ ಶೂಟ್ ಮಾಡಿದ್ರೆ ಬಂದಾಗ ಎಂಕೊಂಜಿ ಓಡಿ ಇರ್ತೀನಿ ಇಂಚಿನ ಅಂತ ಬಂದಾಗ ಅವೇ ಶೂಟ್ ಸ್ಟಾರ್ಟ್ ಆದಾಗ ನಮಗೊಂದು ಭಾರಿ ಕ್ಲೋಸೆಸ್ಟ್ ಫ್ರೆಂಡ್ ಇದ್ದಾರೆ ಬರ್ಸ
క్లోజెస్ట్ ఫ్రెండ్ పద ముగ్గురికి ఈ టీమ్ కావాలి బట్ ఇన్ ద ఎండ్ ಭಾರಿ ಶೋ ಕೂಡ ಬರ್ತದೆ ಸಾಂಗ್ ಎಂಕಲ ಭಾರಿ ಖುಷಿ ಅಂದ್ರೆ ವರ್ಕ್ ಮಾಡ್ತದೆ ಬೇರೆ ಮಾಡ್ತದೆ ఒక మురాని అవే అంచనే ఈ మూవీ తూయే అన్న ఎంకల భారీ ఖుషి అంటే బీయింగ్ మిడిల్ క్లాస్ ఫ్యామిలీ ఈ ಮೂವಿ ಅಂತೂ ಮಾತರಿಗಳ ಭಾರಿ ಭಾರಿ ಖುಷಿ ಆಗ್ತದೆ ಭಾರಿ ಶೋಕ್ ಬೈದ ಮೂವಿಲ ಒಬ್ಬ ಈ ಮೂವಿ ತುಗಿರಗಲ್ಲಿ ಸಪೋರ್ಟ್ ಮಾಡಲಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ವಿನೀತ್ ಆ್ಯಂಡ್ ರಾಹುಲ್ ಥ್ಯಾಂಕ್ ಯು ಹೋಲ್ ಟೀಮ್ ಥ್ಯಾಂಕ್ ಯು ವಿನಾಯಕ್ ಸೊ ಕಳೆದ ಒಂಜಿ ಪಾತ್ರ ಒಂಜಿ ಆಲ್ ದ ವೇ ಫ್ರಮ್ ದುಬೈ ನಮ್ಮ ದುಬೈಡ್ ನಮ್ಮ ಶೋಸ್ ಎಂಚಿನ ತಂದಾನ ಬಂದ ಆಲ್ ದ ವೇ ನಮ್ಮ ಪ್ರೆಸೆಂಟರ್ ದೀಪಕ್ ಕುಮಾರ್ ಆರ್ ಒಂಜಿ ಪಾತ್ರ ಐಡೋಕ ನಮಕ್ ದಾಲ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ ತಂದಾಡ ನಮ್ಮ ಓಪನ್ ಉಲ್ಲ ಪ್ರೆಸಿಡೆಂಟ್ಲಿ ತಂದಾಲ ಕೇಂದ್ರ ತಂದಾಡ ಕೇಂದ್ರ ನಮಸ್ಕಾರ ಮಾತಾಡ್ತಾ ಸೊ ದುಬೈಡ್ ಪ್ರೀಮಿಯರ್ ಮಾತಿನ ಗೊತ್ತು ರೂಪರೇಖ ಪ್ರೀಮಿಯರ್ ಶೋ ಮಸ್ತ್ ರೆಸ್ಪಾನ್ಸ್ ಬೈದಿದೆ ಫ್ರಮ್ ಆಲ್ ಓವರ್ ದ ತುಳು ಫ್ಯಾನ್ಸ್ ಈ ಥರ ಆನ್ ಡಿಮಾಂಡ್ ಕೂಡ ರಸಲ್ಕ ಮಾಡಿ ಕೊಡೊಂಜಿ ಶೋಸ್ ಪಾಡೋದಿದೆ ಫೆಬ್ರವರಿ 1 ಇದೆ ಅವ ರೆಗ್ಯುಲರ್ ಶೋಸ್ಗ ಕಂಟಿನ್ಯೂ ಆಗ್ಬೋದು ಸೊ ಪೂರಕ ಬದ್ಧದ ಸಪೋರ್ಟ್ ಮಾಡ್ಕೊಡೋದು ವಿನಂತಿ ಥ್ಯಾಂಕ್ ಯು ದೀಪಕ್ ಸೊ ದಾದ ಕ್ವಶನ್ಸ್ ಇರ್ತದೆ ಕೇಳಲಿ ಮಾತಿರ್ಲ ನಮ್ಮ ಪತ್ರಿಕಾ ಮಾಧ್ಯಮದ ಮಿತ್ರರೇ 31 ಒರ್ಬ ಗಂಟೆಗೆ ಉಡುಪನ ಉಂಡು ಭಾರತ ಸಿನಿಮಾ ಹಾಲ್ ಒರ್ಮ ಗಂಟೆಗೆ ಮಾತೆಲ್ಲ ಬರೋಡು ಪ್ರೀತಿದಿಂದ ಬರೋಡು ನಮ್ಮ ಮೂವಿನ ಗೆಂದಾದ ಕೊರೋಡು ಬಂದು ಕೇಳೋದಿಲ್ಲ ಥ್ಯಾಂಕ್ ಯು ಮಾಧ್ಯಮ ಮಿತ್ರರ ಒಂಜಿ ವಿನಂತಿ ಆಲ್ರೆಡಿ ಸಚಿನ್ ಪನ್ಲೆಗನೆ ನಮ್ಮ ದೇರ್ಲಗಡೆ ಒಂಜಿ ಥಿಯೇಟರ್ ಆದ್ಮೇಲೆ ಐದು ನಿಖಲ್ ಒಂಜಿ ಈ ಪತ್ರಿಕೆದ ಮುಖಾಂತರ ಒಂಜಿ ತೆರಪಾಯನ ಅಂಚಿನ ತಲಪಾಡಿ ಬರ್ತಿನ ಇಂಚಿ ಮುಡಿಪು ಮುಟ್ಟದಕ್ಕೆ ಮಾತಾ ಒಂಜಿ ಮನವರಿಕೆ ಹಾಕೊಂಡು ಎಂಗಳ ಫಸ್ಟ್ ಪಿಕ್ಚರ್ ಹಾಕೊಂಡು ನಮ್ಮ ಪಾಡೋದಿಲ್ಲ ಸೊ ಎಂಗ್ಲೇಜ್ ಒಂದು ಸಹಕಾರ ಹಾಕೊಂಡು ಇನ್ನೊಂದು ಚೂರು ತೆರಪಾವಣೆ ಕೆಲಸ ಮಕ್ಕಳು ಪಡೋದು ನಿಗಳಿಗೆ ಸೋಲ್ಮೆ ಮಾಡೋದು